ಖ್ಯಾತ ಪವಿತ್ರ ಯಾತ್ರಾ ತಾಣ ಶಬರಿಮಲೆಯಲ್ಲಿ ಪವಿತ್ರ ಪಂಪಾ ನದಿಯಲ್ಲಿ ಮುಳುಗಿ ಇಬ್ಬರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಾಪತ್ತೆಯಾಗಿದ್ದಾರೆ. ತಮಿಳುನಾಡು ಮೂಲದ ಇಬ್ಬರು ಶಬರಿಮಲೆ ಯಾತ್ರಿಕರು ದಕ್ಷಿಣ ಕೇರಳದ ಶಬರಿಮಲೆಯ ಪಂಪಾ ನದಿಯಲ್ಲಿ ಮುಳುಗಿ ದುರಂತ ಅಂತ್ಯ ಕಂಡಿದ್ದಾರೆ. ಚಂಗನೂರಿನ ಪಂಪಾ ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಈ ವ್ಯಕ್ತಿಗಳು ಚೆನ್ನೈ ಮೂಲದವರು. ಅವರು 22 ಸದಸ್ಯರ ಯಾತ್ರಾರ್ಥಿ ಗುಂಪಿನ ಭಾಗವಾಗಿದ್ದರು ಮತ್ತು ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಬುಧವಾರ ರಾತ್ರಿ ರೈಲಿನಲ್ಲಿ ತಮ್ಮ ತವರು ರಾಜ್ಯಕ್ಕೆ ಮರಳುವರಿದ್ದರೆಂದು ಪೊಲೀಸರು ತಿಳಿಸಿದ್ದಾರೆ. ಸ್ನಾನಕ್ಕೆಂದು ಒಬ್ಬ ವ್ಯಕ್ತಿಯು ಆರಂಭದಲ್ಲಿ ನೀರಿಗೆ ಇಳಿದಾಗ ಕಾಲು ಜಾರಿ ಆತ ನೀರಿನಲ್ಲಿ ಮುಳುಗಿದ್ದಾನೆ. ಈ ವೇಳೆ ಆತನನ್ನು ರಕ್ಷಿಸಲು ಮತ್ತೋರ್ವ ಮಾಲಾಧಾರಿ ವ್ಯಕ್ತಿ ನೀರಿಗೆ ಇಳಿದಾಗ ಇಬ್ಬರು ಕೊಚ್ಚಿಕೊಂಡು ಹೋದರು ಎಂದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಉಲ್ಲೇಖಿಸಿ ಪೊಲೀಸರು ಈ ವಿಷಯವನ್ನ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ವಿಚಾರ ತಿಳಿದ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಕೇರಳ ಅಗ್ನಿಶಾಮಕ ದಳ ನದಿಯಿಂದ ದೇಹಗಳನ್ನು ಹೊರತೆಗೆದಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಯಾಕೆ ಇಂತಹ ಘಟನೆಗಳು ಶಬರಿಮಲೆ ಸಮೀಪ ಇರುವ ಪಂಪಾ ನದಿಯಲ್ಲಿ ಪ್ರತಿ ವರ್ಷ ನಡೆಯುತ್ತಾನೆ ಇರುತ್ತವೆ? ಯಾಕೆ ಅಯ್ಯಪ್ಪನ ಭಕ್ತರು ಪಂಪಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ? ಪಂಪಾ ನದಿಯ ಮಹತ್ವವೇನು? ಪಂಪಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನೆಲ್ಲ ಆಗುತ್ತದೆ? ಪಂಪಾ ನದಿಯ ಸುತ್ತಮುತ್ತ ಯಾವೆಲ್ಲ ಪ್ರದೇಶಗಳಿವೆ? ಪಂಪಾ ನದಿಯ ಹತ್ತಿರವೇ ಯಾಕೆ ಶಬರಿಮಲೆಯ ಅಯ್ಯಪ್ಪ ದೇವಸ್ಥಾನವನ್ನು ಕೂಡ ಕಟ್ಟಲಾಗಿದೆ? ಇಂತಹ ಪ್ರಶ್ನೆಗಳು ಹುಟ್ಟೋದು ಸಹಜ. ಶಬರಿಮಲೆಯ ಪವಿತ್ರ ನದಿ ಪಂಪಾ ನದಿಯಲ್ಲಿ ಈ ರೀತಿಯ ಘಟನೆಗಳು ವರ್ಷದಲ್ಲಿ ನಡೆಯುತ್ತಾನೆ ಇರುತ್ತವೆ. ಅಷ್ಟಕ್ಕೂ ಪಂಪಾ ನದಿ ಹಾಗೂ ಅಯ್ಯಪ್ಪ ಸ್ವಾಮಿ ಮತ್ತು ಶಬರಿಮಲೆಗೆ ಇರುವ ನಂಟಿನ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಆ ವಿಷಯ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಯ್ಯಪ್ಪ ಶಿವ ಮತ್ತು ಮೋಹಿನಿ ಅಂದ್ರೆ ವಿಷ್ಣು ರೂಪಿನ ನಾರಿಯ ಕೂಡುವಿಕೆಯಿಂದ ಹುಟ್ಟಿದವನು. ಬ್ರಹ್ಮದೇವರಿಂದ ವರವನ್ನು ಪಡೆದು ಭೂಲೋಕಕ್ಕೆ ಕಂಟಕವಾಗಿದ್ದ ಮಹಿಷಿಯ ವಧೆಗಾಗಿ ಅಯ್ಯಪ್ಪ ಹುಟ್ಟಿದ್ದ. ಅಯ್ಯಪ್ಪ ದೇವರು ಹುಟ್ಟಿದ ಬಳಿಕ ಆತನ ದೈವಿಕ ತಂದೆ ತಾಯಿ ಆತನ ಕೊರಳಿಗೆ ಬಂಗಾರದ ಮಣಿಯನ್ನ ಕಟ್ಟುತ್ತಾರೆ ಮತ್ತು ಆತನನ್ನ ಪಂಪಾ ನದಿ ತೀರದಲ್ಲಿ ಬಿಡುತ್ತಾರೆ. ಕೇರಳದ ಪಂದಳ ಸಾಮ್ರಾಜ್ಯವನ್ನು ಹಿಂದೆ ರಾಜಶೇಖರ ಎಂಬ ಅರಸ ಆಡಳಿಕೆಯನ್ನ ನಡೆಸಿಕೊಂಡು ಹೋಗುತ್ತಿದ್ದ. ಆತನ ಆಡಳಿತದಲ್ಲಿ ಪ್ರಜೆಗಳು ರಾಜ್ಯವು ಸುಭಿಕ್ಷೆಯಿಂದಿತ್ತು. ಆದರೆ ಆತನಿಗೆ ಪ್ರತಿನಿತ್ಯ ಕಿತ್ತು ತಿನ್ನುತ್ತಿದ್ದ ಸಮಸ್ಯೆ ಏನೆಂದರೆ ಆ ರಾಜನಿಗೆ ಸಂತಾನ ಸೌಭಾಗ್ಯ ಪ್ರಾಪ್ತಿಯಾಗಿರಲಿಲ್ಲ. ರಾಜ್ಯಾಧಿಕಾರವನ್ನು ಮುಂದೆ ವಹಿಸಿಕೊಳ್ಳಲು ಉತ್ತರಾಧಿಕಾರಿಯನ್ನು ಕರುಣಿಸುವಂತೆ ರಾಜ ಮತ್ತು ರಾಣಿ ಪ್ರತಿನಿತ್ಯ ಭಗವಾನ್ ಶಿವನನ್ನ ಪೂಜಿಸುತ್ತಿದ್ದರು. ಒಮ್ಮೆ ಪಂಪಾ ನದಿಯ ದಡದಲ್ಲಿರುವ ಕಾಡಿನಲ್ಲಿ ಬೇಟೆಯಾಡುವ ಸಲುವಾಗಿ ಹೋದ ಪಂದಳ ರಾಜನು ಪ್ರಾಕೃತಿಕ ಸೌಂದರ್ಯ ಮತ್ತು ಜಲಪಾತಗಳ ಮನಮೋಹತೆಯಲ್ಲಿ ಮುಳುಗಿ ಹೋಗುತ್ತಾನೆ. ಅಷ್ಟರಲ್ಲಿ ಕಾಡಿನಲ್ಲಿ ಒಂದು ಶಿಶುವಿನ ಅಳಲು ಕೇಳಿಬರುತ್ತದೆ. ಎಚ್ಚರಗೊಂಡ ರಾಜನು ಆ ದನಿಯನ್ನು ಹಿಂಬಾಲಿಸಿ ಹೋಗುತ್ತಾನೆ. ಅಲ್ಲಿ ಆ ಅರಸನು ಕೈಕಾಲು ಅಳ್ಳಾಡಿಸುತ್ತಿರುವ ಒಂದು ಮುದ್ದು ಮಗುವನ್ನು ಕಾಣುತ್ತಾನೆ. ಕೌತುಕದಿಂದ ಆ ಮಗುವನ್ನು ನೆಟ್ಟ ನೋಟಿನಿಂದ ನೋಡುತ್ತಾನೆ. ಆಗ ರಾಜನ ಮುಂದೆ ಒಬ್ಬ ಸನ್ಯಾಸಿ ಪ್ರತ್ಯಕ್ಷನಾಗುತ್ತಾನೆ. ಆ ಶಿಶುವನ್ನು ಅರಮನೆಗೆ ಒಯ್ಯುವಂತೆ ಆ ಸನ್ಯಾಸಿ ರಾಜನನ್ನ ಸೂಚಿಸುತ್ತಾನೆ. ಮಗುವಿನ ಕುತ್ತಿಗೆಯಲ್ಲಿರುವ ಚಿನ್ನದ ಸರವನ್ನು ಕಂಡ ಸನ್ಯಾಸಿ ಅವನಿಗೆ ಮಣಿಕಂಠನೆಂದು ನಾಮಕರಣ ಮಾಡಲು ಕೂಡ ಸೂಚಿಸುತ್ತಾನೆ. ಆದರೆ ಈ ಸಂತೋಷ ಅರಮನೆಯಲ್ಲಿ ಜಾಸ್ತಿ ಇರುವುದಿಲ್ಲ. ಕಾರಣ ಕೆಲವೇ ವರ್ಷಗಳಲ್ಲಿ ರಾಣಿಗೂ ಕೂಡ ಒಂದು ಮಗುವಾಗುತ್ತದೆ. ಆ ರಾಣಿ ತನ್ನ ಮಗು ಹುಟ್ಟಿದ ನಂತರ ಮಣಿಕಂಠನ ಮೇಲೆ ಪ್ರೀತಿ ಕಡಿಮೆ ಆಗುತ್ತದೆ ಹಾಗೂ ಅವನನ್ನು ಕಾಡಿಗೆ ಅಟ್ಟುವ ಪಿತೂರಿ ಮಾಡುತ್ತಾಳೆ. ಕಾಡಿನಿಂದ ಹಿಂತಿರುಗಿ ಬಂದಾಗ ಮಣಿಕಂಠನಿಗೆ 12 ವರ್ಷ ಪ್ರಾಯವಾಗಿತ್ತು. ತನ್ನ ಮಗನು ನಾಡನ್ನು ಬಿಟ್ಟು ಕಾಡಿಗೆ ತೆರಳಲು ಕಾರಣನಾದ ದಿವಾನನ್ನು ದಂಡಿಸಬೇಕೆಂದು ಅರಸನು ತೀರ್ಮಾನಿಸುತ್ತಾನೆ. ಆದರೆ ಎಲ್ಲವೂ ದೈವ ಇಚ್ಛೆಯಿಂದೇ ನಡೆಯುವುದೆಂದು ಸಮಯವನ್ನು ಪಾಲಿಸಬೇಕೆಂದು ಮಣಿಕಂಠನು ರಾಜನಿಗೆ ಸಲಹೆ ನೀಡುತ್ತಾನೆ. ತನ್ನ ಅವತಾರದ ಉದ್ದೇಶವನ್ನು ಪೂರ್ತಿಗೊಳಿಸಿದ್ದರಿಂದ ತಾನು ದೇವಲೋಕಕ್ಕೆ ವಾಪಸ್ಸು ಹಿಂದಿರುಗುವುದಾಗಿ ತಂದೆಗೆ ಸೂಚಿಸುತ್ತಾನೆ. ಪಂದಳ ಅರಮನೆಯನ್ನು ತೊರೆದು ಲೋಕ ಕಲ್ಯಾಣಕ್ಕೆಂದು ತೆರಳುವ ಮಣಿಕಂಠನನ್ನು ಕಂಡು ತಂದೆ ಪಂದಳ ರಾಜನಿಗೆ ಬಹಳ ಮನಸ್ಸಿಗೆ ನೋವುಂಟಾಗುತ್ತದೆ. ಪುತ್ರನಿಗೆ ಪಟ್ಟಾಭಿಷೇಕ ಮಾಡಿ
ಕಣ್ತುಂಬಿಕೊಳ್ಳಬೇಕೆಂಬ ಮಹದಾಸೆ ಈಡೇರುವುದಿಲ್ಲ ಎಂಬ ಕೊರಗಿನಿಂದ ಕಣ್ಣೀರಿಡುತ್ತಾನೆ. ಆಗ ಮಣಿಕಂಠ ತಂದೆಯ ಬಳಿ ಹೀಗೆ ಹೇಳುತ್ತಾನೆ, ನನ್ನ ಪಟ್ಟಾಭಿಷೇಕ ಕಂಡು ಪಾವನರಾಗಬೇಕೆಂದು ನೀವು ಬಯಸಿದ್ದೀರಿ. ನಿಮಗೆ ನಿರಾಶೆಯಾಗಿದೆ. ನಾನು ನಿರಾಸೆ ಮಾಡಲು ಸಿದ್ಧನಿಲ್ಲ. ನನಗೆ ಶಬರಿಮಲೆಯಲ್ಲಿ ಒಂದು ಗುಡಿ ನಿರ್ಮಾಣ ಮಾಡಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಅರಮನೆಯಿಂದ ತಂದ ತಿರುವಾಭರಣಗಳನ್ನು ನನ್ನ ಮೂರ್ತಿಗೆ ಸರ್ವಾಲಂಕಾರ ಮಾಡಿಸಿ ಆರಾಧಿಸಿ ನನ್ನ ನೋಡಲು ಬಂದ ಭಕ್ತರಿಗೆ ಮಕರ ಜ್ಯೋತಿಯ ಮೂಲಕ ಪೊನ್ನಂಬಲ ಮೇಡುವಿನಲ್ಲಿ ದರ್ಶನ ನೀಡುತ್ತೇನೆ. ಇನ್ನು ಮುಂದೆ ನನ್ನನ್ನು ನನ್ನ ಭಕ್ತರೆಲ್ಲರೂ ಅಯ್ಯಪ್ಪ ಎಂದು ಕರೆಯಲಿ ಎಂದು ಮಣಿಕಂಠ ನುಡಿಯುತ್ತಾನೆ. ಮಣಿಕಂಠನ ಸ್ಮರಣೆಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಬೇಕೆಂದು ಆತನ ತಂದೆ ನಿರ್ಧಾರ ಮಾಡುತ್ತಾನೆ. ಆದ್ದರಿಂದ ದೇವಾಲಯದ ನಿರ್ಮಾಣಕ್ಕೆ ಸೂಕ್ತವಾದ ಜಾಗ ತೋರಿಸಬೇಕೆಂದು ರಾಜಶೇಖರ ಮಣಿಕಂಠನಲ್ಲಿ ಕೇಳುತ್ತಾನೆ. ಕೂಡಲೇ ಮಣಿಕಂಠನು ಒಂದು ಶರವನ್ನು ತೆಗೆದು ದೂರಕ್ಕೆ ಬಿಡುತ್ತಾನೆ. ಆ ಶರವು ಶ್ರೀರಾಮನ ಕಾಲದಲ್ಲಿ ಶಬರಿ ಎಂದು ಖ್ಯಾತರಾಗಿದ್ದಂತಹ ಸನ್ಯಾಸಿನಿ ತಪಸ್ಸು ಮಾಡುತ್ತಿದ್ದ ಶಬರಿ ಎಂಬ ಸ್ಥಳದಲ್ಲಿ ಹೋಗಿ ನಾಟುತ್ತದೆ. ಆ ಜಾಗದಲ್ಲಿ ದೇವಾಲಯವನ್ನ ನಿರ್ಮಿಸಲು ಸೂಚಿಸಿ ಬಳಿಕ ಮಣಿಕಂಠನು ಇದ್ದಕ್ಕಿದ್ದ ಹಾಗೆ ಮಾಯವಾಗುತ್ತಾನೆ. ಹೌದು, ಕೇರಳದ ಪಂಪಾ ನದಿಯ ದಡದಲ್ಲಿರುವ ಆ ಪುಣ್ಯ ಕ್ಷೇತ್ರವೇ ಶಬರಿಮಲೆ. ಪಂಪಾ ನದಿಯನ್ನ ಪಂಬಾ ನದಿ ಎಂದು ಕೂಡ ಕರೆಯುತ್ತಾರೆ. ಪೆರಿಯಾರ್ ಮತ್ತು ಭರತಪುಳ್ಳದ ನಂತರ ಭಾರತದ ಕೇರಳ ರಾಜ್ಯದಲ್ಲಿ ಅತಿ ಉದ್ದದ ನದಿಯಾಗಿದೆ ಈ ಪಂಬಾ ನದಿ ಮತ್ತು ಹಿಂದಿನ ರಾಜಪ್ರಭುತ್ವದ ತಿರುವಾಂಕೂರ ಪ್ರದೇಶದಲ್ಲಿ ಅತಿ ಉದ್ದದ ನದಿಯಾಗಿದೆ. ಅಯ್ಯಪ್ಪನಿಗೆ ಸಮರ್ಪಿತವಾದ ಶಬರಿಮಲೆ ದೇವಸ್ಥಾನವು ಪಂಬಾ ನದಿಯ ದಡದಲ್ಲಿದೆ. ಹಿಂದೊಮ್ಮೆ ಈ ಪಂಬಾ ನದಿ ಈಗಿರುವ ಅಯ್ಯಪ್ಪನ ದೇವಸ್ಥಾನದವರೆಗೂ ಹರಿಯುತ್ತಿತ್ತು. ಕೆಲವೊಮ್ಮೆ ಪ್ರವಾಹ ಬಂದಾಗ ಈ ಅಯ್ಯಪ್ಪನ ಸ್ವಾಮಿ ದೇವಸ್ಥಾನ ಕೂಡ ಮುಳುಗಿ ಹೋಗುತ್ತಿತ್ತು ಎಂದು ಇತಿಹಾಸಕಾರರು ತಿಳಿಸುತ್ತಾರೆ. ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಆ ಪಂಪಾ ನದಿಯಲ್ಲಿ ದೈತ್ಯಾಕಾರದ ಹಾವುಗಳು ಕೂಡ ಇರುತ್ತಿದ್ದವು ಹಾಗೂ ಈ ಹಾವುಗಳೇ ಅಯ್ಯಪ್ಪನ ದೇವಸ್ಥಾನಕ್ಕೆ ಮುಳುಗಿದಾಗ ರಕ್ಷಣೆ ಕೊಡುತ್ತಿದ್ದವು ಎನ್ನುವ ನಂಬಿಕೆ ಇದೆ. ಆದರೆ ಕಾಲ ಕಳೆದಂತೆ ಪಂಪಾ ನದಿಯ ಹರಿವು ಕಡಿಮೆಯಾಗಿ ಹೋಗಿದೆ. ಈಗ ನಾವು ನೋಡುತ್ತಿರುವ ಪಂಪಾ ನದಿ ಕೇವಲ ಕಾಲು ಭಾಗದಷ್ಟು ಮಾತ್ರ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ನದಿಯನ್ನ ದಕ್ಷಿಣ ಭಗೀರಥಿ ಎಂದು ಕೂಡ ಕರೆಯುತ್ತಾರೆ. ಭಗವಾನ್ ಅಯ್ಯಪ್ಪ ಪಂದಳ ರಾಜನಿಗೆ ಪಂಬಾ ನದಿಯ ದಡದಲ್ಲಿ ಮಗುವಿನಂತೆ ಕಾಣಿಸಿಕೊಂಡಿದ್ದು ಈ ನದಿಯ ತೀರದಲ್ಲಿಯೇ. ಪಂಬಾ ನದಿಯನ್ನು ಕೇರಳದ ಗಂಗಾ ಎಂದು ಹೀಗಾಗಿ ಪೂಜಿಸಲಾಗುತ್ತದೆ ಮತ್ತು ಅಯ್ಯಪ್ಪನ ಭಕ್ತರು ಪಂಬಾ ನದಿಯಲ್ಲಿ ಮುಳುಗುವುದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಸಮಾನ ಎಂದು ನಂಬುತ್ತಾರೆ. ಶಬರಿಮಲೆಯ ಮೇಲಿರುವ ಅಯ್ಯಪ್ಪನ ದೇವಸ್ಥಾನಕ್ಕೆ ಕಾಡಿನ ಮೂಲಕ ಚಾರಣವನ್ನು ಪ್ರಾರಂಭಿಸುವ ಮೊದಲು ನದಿಯಲ್ಲಿ ಸ್ನಾನ ಮಾಡುವುದು ಪಾಪಗಳನ್ನು ಪರಿಹರಿಸುತ್ತದೆ ಎಂದು ಅಯ್ಯಪ್ಪನ ಭಕ್ತರು ನಂಬುತ್ತಾರೆ. ಕೇರಳ ರಾಜ್ಯದಲ್ಲಿ ಹರಿಯುವ ಪಂಬಾ ನದಿಯು ಶಬರಿಮಲೆಯನ್ನು ಹೊರತುಪಡಿಸಿ ತನ್ನ ದಡದಲ್ಲಿ ಅನೇಕ ಪ್ರಸಿದ್ಧ ಸುಪ್ರಸಿದ್ಧ ದೇವಾಲಯಗಳನ್ನ ಪುಣ್ಯಕ್ಷೇತ್ರಗಳನ್ನು ಕೂಡ ಹೊಂದಿದೆ. ಅವುಗಳಲ್ಲಿ ತಿರುವುಳ್ಳ ಶ್ರೀ ವಲ್ಲಭಪುರಂ ದೇವಸ್ಥಾನ, ಆಡೂರು ಮನ್ನಾರ ದೇವಸ್ಥಾನ, ಅರನ್ಮುಲಾ ದೇವಸ್ಥಾನ, ಚಂಗನೂರು ಮಹಾದೇವ ದೇವಸ್ಥಾನ ಮುಂತಾದವುಗಳಾಗಿವೆ. ಆದರೆ ಇತ್ತೀಚೆಗೆ ಈ ಪಂಪಾ ನದಿ ತನ್ನ ಪವಿತ್ರತೆಯನ್ನ ಕಳೆದುಕೊಳ್ಳುತ್ತಿದೆ. ದಿನದಿಂದ ದಿನಕ್ಕೆ ಈ ನದಿ ಗಲೀಜಾಗುತ್ತಿದೆ. ಇದಕ್ಕೆ ಕಾರಣ ಪಂಪಾ ನದಿಯಲ್ಲಿ ಅಯ್ಯಪ್ಪ ಭಕ್ತಾದಿಗಳು ತಮ್ಮ ಬಟ್ಟೆಗಳನ್ನ ತೇಲಿ ಬಿಡುತ್ತಿದ್ದು ಇದರಿಂದ ಪಂಪಾ ನದಿಯ ಪವಿತ್ರಕ್ಕೆ ಧಕ್ಕೆಯಾಗಿದೆ. ಈ ಬಟ್ಟೆಗಳಿಂದ ನದಿ ತೀರದಲ್ಲಿ ರಾಶಿ ರಾಶಿಯಾಗಿ ಬೀಳುತ್ತಿವೆ. ಸ್ವಚ್ಛತಾ ಸಿಬ್ಬಂದಿಗಳು ನದಿಯಿಂದ ನಿರಂತರವಾಗಿ ಬಟ್ಟೆಗಳನ್ನ ತೆರವು ಮಾಡುತ್ತಿದ್ದಾರೆ. ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಈ ರೀತಿ ಮಾಡಬಾರದು ಎಂದು ಕೂಡ ಬೇಡಿಕೊಳ್ಳುತ್ತಿದ್ದಾರೆ. ಇದಕ್ಕಾಗಿ ಭಕ್ತಾದಿಗಳು ಪಂಪಾ ನದಿಯಲ್ಲಿ ಯಾವುದೇ ಬಟ್ಟೆಗಳನ್ನ ಎಸೆಯದೆ ಕ್ಷೇತ್ರದ ಪವಿತ್ರತೆ ರಕ್ಷಣೆ ಹಾಗೂ ಸ್ವಚ್ಛ ಶಬರಿಮಲೆ ಪರಿಕಲ್ಪನೆಗೆ ಸಹಕರಿಸಬೇಕೆಂದು ತಿರುವಾಂಕೂರು ದೇವಸ್ಥಾನ ಬೋರ್ಡ್ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ನೋಡಿದಿರಾ ಸ್ನೇಹಿತರೆ, ಶಬರಿಮಲೆಯ ಇತಿಹಾಸ, ಪಂಪಾ ನದಿಯ ಮಹತ್ವ, ಪಂಪಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನೆಲ್ಲ ಆಗುತ್ತಿದೆ ಎಂದು. ಸ್ನೇಹಿತರೆ, ಒಂದು ವೇಳೆ ನೀವು ಶಬರಿಮಲೆಗೆ ಹೋಗುವ ಮೊದಲು ದಯವಿಟ್ಟು ಒಮ್ಮೆ ಆದರೂ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ನಿಮ್ಮ ಪಾಪಗಳನ್ನ ಪರಿಹರಿಸಿಕೊಳ್ಳಿ ಎನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಅಯ್ಯಪ್ಪ ಸ್ವಾಮಿ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.